ಕೋಸಂಬರಿ ಮಸ್ತ್ ವೆಲ್ಕಮ್ ಡ್ರಿಂಕ್ಸ್ ಅದು ಲೆಮನ್ ಕೊಡ್ತೀನಿ ಗ್ಲಾಸ್ ಇಲ್ಲ ವಿಡಿಯೋ ಮಾಡಿಸ್ತೀರ ಅದಕ್ಕೋಸ್ಕರ ಈ ಥರ ಬೇಕು ಇಲ್ಲಂದ್ರೆ ನಾವು ಕ್ಲೋಸಿಂಗ್ ಟೈಮಲ್ಲ ಪುಟಾಣಿ ದೋಸೆ ಒಳಗಡೆ ಕಂಪನಿ ಬಜ್ಜಿ ಹಾಕಿ ಬಾಜಿ ಇದನ್ನು ಸ್ವಲ್ಪ ಚಟ್ನಿ ಜೊತೆ ಕೊಕೊನಟ್ ಚಟ್ನಿ ಜೊತೆ ಟೇಸ್ಟ್ ಮಾಡೋಣ ಚೆನ್ನಾಗಿದೆ ದೋಸೆ ಚಟ್ನಿ ತೆಂಗಿನಕಾಯಿದು ತುಪ್ಪ ಇವಾಗ ಒಬ್ಬಟ್ಟು ಥರ ಕೊಟ್ಟಿದ್ದಾರೆ ಅದಕ್ಕೆ ತುಪ್ಪ ಹಾಕಿದ್ದಾರೆ ತುಪ್ಪನೇ ತುಪ್ಪ ಹಾಕಿದ್ದಾರೆ ತುಪ್ಪ ಚೆನ್ನಾಗಿದೆ ರಾಗಿ ರೊಟ್ಟಿ ಒಂದು ಪೀಸ್ ಅಕ್ಕಿ ರೊಟ್ಟಿ ಚೆನ್ನಾಗಿದೆ ಎರಡು ಮಿಕ್ಸ್ ಮಾಡಿದ್ದೀನಿ
ಎರಡು ಚಟ್ನಿ ಕೊಟ್ಟಿದ್ದಾರೆ. ಒಂದು ತೆಂಗಿನಕಾಯಿ, ಒಂದು ಉದ್ದಿನದು ತುಪ್ಪ, ಪೂರಿ, ಇದಕ್ಕೆ ಆವಾಗಲೇ ಕಡಲೆಕರಿ ಕೊಟ್ಟಿದ್ದಾರೆ. ಎಲ್ಲ ಬಿಸಿ ಬಿಸಿ ಇದೆ. ಬಿಸಿಬೇಳೆ ಪಲಾವು ಸ್ವಲ್ಪ ಹೆಸರು ಬಜ್ಜಿ, ಪಲಾವು ಕೇಸರಿ ಬೆಲೆ ಮತ್ತು ಅರೋಮ ಫ್ಲೇವರು ಬಿರಿಯಾನಿ ಥರ ಇದೆ. ಮೊಸರು ಬಜ್ಜಿ ಜೊತೆ ತಿಂದರೆ ಸೂಪರ್. ಕೇಸರಿ ಬಾತೂ ಚೆನ್ನಾಗಿದೆ. ಓಕೆ, ಸಾಕಾ ರಸಮ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಬೇಡ ಸಕ್ಕರೆ ಕೊಡೋದು